ಮನದೊಡೆಯ ಸಿಗದ ಕಾರಣ ಮನೆ ದೇವರಲ್ಲಿ ಪ್ರಶ್ನೆ ಇಟ್ಟಳಂತೆ. ಮನೆ ದೇವರಲ್ಲಿ ಪ್ರಶ್ನೆ ಇಟ್ಟಳಂತೆ. ಮನಕ್ಕೆ ಬಂದವನು ಮನೆಗೇಕೆ ಬರಲಿಲ್ಲವೆಂದು ಭಗವಂತನಲ್ಲಿ ಪ್ರಶ್ನೆ ಇಟ್ಟಾಗ ಉತ್ತಮವಾದ ಉತ್ತರ ಕಾಲಜ್ಞಾನಿ ಕೊಡುತ್ತಾನಂತೆ. ಕಾಲಜ್ಞಾನಿ ಕೊಡುತ್ತಾನಂತೆ. ನಿನ್ನ ಹಣೆಯಲ್ಲಿ ನಾನು ಬರೆದಿದ್ದು ಮನದ ಒಡೆಯ ಅಂತಾನೆ ಹೊರತು ಮನೆಗೆ ಒಡೆಯ ಎಂದಲ್ಲ ಅಂದನಂತೆ. ವ್ಯತ್ಯಾಸ ಇಷ್ಟೇ. ವ್ಯತ್ಯಾಸಗಳನ್ನರಿಯದೆ ಭಗವಂತನ ಬಳಿ ಪ್ರಶ್ನೆ ಇಟ್ಟಾಗ ಕಾಲಜ್ಞಾನಿ ಕಲಿಯುಗದೊಡೆಯ ಉತ್ತರ ಕೊಡುತ್ತಾನಂತೆ. ಮನದೊಡೆಯ ಸಿಗದ ಕಾರಣ ಮನೆ ದೇವರಲ್ಲಿ ಪ್ರಶ್ನೆ ಇಟ್ಟಳಂತೆ. ಮನೆ ದೇವರಲ್ಲಿ ಪ್ರಶ್ನೆ ಇಟ್ಟಳಂತೆ. ಮನಕ್ಕೆ ಬಂದವನು ಮನೆಗೇಕೆ ಬರಲಿಲ್ಲವೆಂದು ಭಗವಂತನಲ್ಲಿ ಪ್ರಶ್ನೆ ಇಟ್ಟಾಗ ಉತ್ತಮವಾದ ಉತ್ತರ ಕಾಲಜ್ಞಾನಿ ಕೊಡುತ್ತಾನಂತೆ. ಕಾಲಜ್ಞಾನಿ ಕೊಡುತ್ತಾನಂತೆ. ನಿನ್ನ ಹಣೆಯಲ್ಲಿ ನಾನು ಬರೆದಿದ್ದು ಮನದ ಒಡೆಯ ಅಂತಾನೆ ಹೊರತು ಮನೆಗೆ ಒಡೆಯ ಎಂದಲ್ಲ ಅಂದನಂತೆ. ವ್ಯತ್ಯಾಸ ಇಷ್ಟೇ. ವ್ಯತ್ಯಾಸಗಳನ್ನರಿಯದೆ ಭಗವಂತನ ಬಳಿ ಪ್ರಶ್ನೆ ಇಟ್ಟಾಗ ಕಾಲಜ್ಞಾನಿ ಕಲಿಯುಗದೊಡೆಯ ಉತ್ತರ ಕೊಡುತ್ತಾನಂತೆ. ಮನದೊಡೆಯ ಸಿಗದ ಕಾರಣ ಮನೆ ದೇವರಲ್ಲಿ ಪ್ರಶ್ನೆ ಇಟ್ಟಳಂತೆ.